ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಂದಾವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಗೋಪಾಲ ಅವರು 2018ರಲ್ಲಿ ಸರ್ಕಾರಿ ಜಾಗದಲ್ಲಿ 189 ಹಕ್ಕುಪತ್ರ ನೀಡಲಾಗಿತ್ತು. ಆದರೆ ಈವರೆಗೆ ಮನೆ ಕಟ್ಟಿ ನೀಡಿಲ್ಲ. ಹಿಂದೆ ಕೊಟ್ಟ ಹಕ್ಕುಪತ್ರದ ಬದಲಿಗೆ ಈಗ ಮರು ಹಕ್ಕುಪತ್ರ ನೀಡುವ ಕಾರ್ಯದ ಮೂಲಕ ಜನರಿಗೆ ಮೋಸ ಮಾಡಲಾಗುತ್ತಿದೆ ಎಂದರು. ಕೊಳಂಬೆ ಗ್ರಾಮ ಪಂಚಾಯತ್ನಲ್ಲಿ ವಸತಿ ಸಮುಚ್ಚಯ ನಿರ್ಮಾಣವಾಗಿದ್ದು ಅದರ ಎದುರಿನ ಸರ್ಕಾರಿ ಜಾಗವನ್ನು ಬಂಡವಾಳಶಾಹಿಗಳ ಜತೆಗೂಡಿ ಖಾಸಗಿಯವರಿಗೆ ನೀಡುವ ಹುನ್ನಾರವು ನಡೆಯುತ್ತಿದೆ. ಪಂಚಾಯತ್ಗೆ ಆದಾಯ ಬರುವ ವ್ಯವಸ್ಥೆ ಮಾಡುವುದನ್ನು ಬಿಟ್ಟು ಸರ್ಕಾರಿ ಜಾಗ ಅತಿಕ್ರಮಣಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಈ ಬಗ್ಗೆ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡುತ್ತಿಲ್ಲ. ಸಭೆಯ ವೇಳೆ ಅಧ್ಯಕ್ಷರನ್ನ ಬೆಂಬಲಿಸುವ ವ್ಯಕ್ತಿ ವಿಡಿಯೋ ಮಾಡಿ ವೈರಲ್ ಮಾಡುವ ಕೃತ್ಯ ನಡೆಯುತ್ತಿದೆ. ಕೊಳಂಬೆ ಗ್ರಾಮದ ಉಳ್ಳಾಗಡ್ಡೆ ಎಂಬಲ್ಲಿ ನೀರು ಬರುತ್ತಿಲ್ಲ. ಹಲವು ಸಮಯದಿಂದ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿಸಲಾಗಿಲ್ಲ. ಬದಲಾಗಿ ಅಲ್ಲಿನ ಜನರು ಪರಸ್ಪರ ಹೊಡೆದಾಟ ನಡೆಸಿ ಎಫ್ಐಆರ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟರವರೆಗೆ ಆ ಒಂದು ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಲ್ಲ. ಎಲ್ಲಿಯವರೆಗೆ ಒಂದು ಸಮಸ್ಯೆ ಆಗಿದೆ ಅಂದರೆ ಆ ಊರಲ್ಲಿ ನೀರಿಲ್ಲದೆ ಪರಿಸರದವರೇ ಅಕ್ಕಪಕ್ಕದವರೇ ಹೊಡೆದಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಅಲ್ಲಿ ಅಕ್ಕಪಕ್ಕದವರೇ ದ್ವೇಷ ಮಾಡುವಂಥದ್ದು. ಆ ದ್ವೇಷ ಮಾಡಿ ಹೊಡೆದಾಡಿಕೊಂಡು ಸ್ಟೇಷನಲ್ಲಿ ಎಫ್ಐಆರ್ ಆಗುವಂಥ ಒಂದು ಕಾರ್ಯಕ್ರಮ ಸಹ ಆಗಿದೆ. ಇದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ ಪಂಚಾಯತ್ ಆಡಳಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇದನ್ನು ಖಂಡಿಸ್ತೇನೆ. ಈ ರೀತಿ ಜನರಿಗೆ ನಾವು ತೊಂದರೆ ಮಾಡುವಂತಹ ಕಾರ್ಯಕ್ರಮ ಮಾಡಬಾರ್ದು. ಪಂಚಾಯತ್ ಏನು ಇದೆಯೋ ಜನರಿಗೆ ಸ್ಪಂದನೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಒಟ್ಟಿನಲ್ಲಿ ಕಂದಾವರ ಗ್ರಾಮ ಪಂಚಾಯತ್ ದುರಾಡಳಿತದ ಆಗರವಾಗಿದೆ. ಇಲ್ಲಿನ ದುರಾಡಳಿತದ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕು ಪಂಚಾಯತ್ ಇಒಗೂ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಗುರುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಕಂಬಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯುಪಿ ಇಬ್ರಾಹಿಂ, ಸುನೀತಾ ಅದ್ಯಪಾಡಿ, ಮಾಲತಿ ಉಪಸ್ಥಿತರಿದ್ದರು.